ನೆಬಿ ದಿನಾಚರಣೆ ಅಂಗವಾಗಿ ತೂಮಿನಾಡು ನಸೀಬ್ ಗೈಸ್ ವತಿಯಿಂದ ತೂಮಿನಾಡು ಲಕ್ಷಂಬೀಡು ಕಾಲೋನಿ ಪರಿಸರದಲ್ಲಿ ಶುಚೀಕರಣಗೊಳಿಸಲಾಯಿತು. ಎಲ್ಲ ವರ್ಷವೂ ನಡೆಯುತ್ತಿದ್ದ ಯುವಕರ ಸಮಾಜ ಸೇವೆ 2 ವರ್ಷ ಕೋವಿಡ್ ಮಹಾಮಾರಿಯ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಹಿನ್ನೆಲೆಯಲ್ಲಿ ಈ ವರ್ಷ ಯುವಕರ ಸಮಾಜ ಸೇವೆ ಮತ್ತೆ ಎಂದಿನಂತೆ ಇದೀಗ ಪುನರಾರಂಭಗೊಂಡಿದೆ. ಗಬ್ಬಿದ್ದು ನಾರುತ್ತಿದ್ದ ತ್ಯಾಜ್ಯಗಳನ್ನು ವಿಲೇವಾರಿಗೊಳಿಸಿ ಕಾಡು ಪೊದರುಗಳಿಂದ ಆವರಿಸಿದ ಪರಿಸರಗಳನ್ನು ಸ್ವಚ್ಛಗೊಳಿಸಿ ನಸೀಬ್ ಗೈಸ್ ಯುವಕರ ತಂಡ ನಾಡಿಗೆ ಮಾದರಿಯಾಯಿತು. ಯುವಕರ ಸಮಾಜ ಸೇವೆಗೆ ನಾಗರಿಕ ವಲಯದಿಂದ ಭಾರೀ ಪ್ರಶಂಸೆಗಳು ಹರಿದು ಬಂದಿವೆ. ಅನ್ಸರ್, ಅಶ್ರಫ್, ನೌಫಲ್ ಮೊದಲಾದವರು ಶುಚೀಕರಣದ ನೇತೃತ್ವವನ್ನು ನೀಡಿದರು. നബിദിനത്തിൻ്റെ ഭാഗമായിട്ട് നസീബ് ഗൈസ് തൂമിനാട് ഇതിൻ്റെ എല്ലാ മെമ്പേഴ്സ് ചേർന്ന് ഇവിടെ ഏരിയ മുഴുവനും ക്ലീനിങ് പരിപാടി നടത്തുകയാണ്. വർഷവർഷം ഇവിടെ ക്ലീനിങ് പരിപാടി നടത്തുന്നു. നസീബ് ഗൈസിൻ്റെ മെമ്പേഴ്സുമാരെല്ലാം ചേർന്ന് ഈ പരിപാടിയിൽ പങ്കെടുത്ത എല്ലാ നസീബ് ഗൈസിൻ്റെ മെമ്പർമാർക്ക് നന്ദി രേഖപ്പെടുത്തുകയാണ്.